ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ತುಮಕೂರು ಜಿಲ್ಲೆಯ ಹಿರಿಯ ಹೋರಾಟಗಾರರಾದ ಎಂ ರಾಮಯ್ಯನವರ ಮನುವಾದಿಗಳ ಚೆಲ್ಲಾಟ ದಲಿತರ ಕಿತ್ತಾಟ ಎನ್ನುವ ಬೆಂಕಿ ಬರಹದ ಶೀರ್ಷಿಕೆ ಹೊಂದಿರುವ ಪುಸ್ತಕವನ್ನು ರಚಿಸಿದ್ದು, ಈ ಪುಸ್ತಕದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದ್ದು, ಈ ಪುಸ್ತಕದ ಕುರಿತು ರವಿ ತೊಂಡೆಗೆರೆಯವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ತನ್ನ ಲೇಖನದುದ್ದಕ್ಕೂ ತನ್ನ ಜನರ ಮೇಲಿನ ಪ್ರೀತಿ ಈ ಪುಸ್ತಕದಲ್ಲಿದ್ದು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವ ಚಿಂತನೆಯು ಈ ಲೇಖನದಲ್ಲಿ ಎದ್ದು ಕಾಣುತ್ತದೆ. ದಲಿತರ ಪರ ಕಾಳಜಿ ಹೊಂದಿರುವವರು ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ಓದಲೇಬೇಕು ಅನ್ನೋದು ರವಿ ತೊಂಡೆಗೆರೆ ಅವರ ಅಭಿಪ್ರಾಯವಾಗಿದ್ದು, ಇಂತಹ ಲೇಖನಗಳನ್ನು ನೀಡಿದ ಎಂ ರಾಮಯ್ಯನವರಿಗೆ ಭೀಮ್ ಸಲಾಂ ಅಂದಿದ್ದಾರೆ. ತಮ್ಮೆಲ್ಲರೂ ಕಾಣ್ತಾ ಇದೆ ಮನುವಾದಿಗಳ ಚೆಲ್ಲಾಟ ದಲಿತರ ಕಿತ್ತಾಟ ಅಂತ. ಈ ಪುಸ್ತಕದ ಲೇಖಕರು ಎಂ ರಾಮಯ್ಯ, ತುಮಕೂರು ಜಿಲ್ಲೆಯ ಪ್ರಖ್ಯಾತ ಹೋರಾಟಗಾರರು. ಹೋರಾಟದ ರೂಪುರೇಷೆಗಳು, ಇತಿಹಾಸ ಎಲ್ಲವೂ ಗೊತ್ತಾಗ್ತದೆ. ಯಾಕೆಂದರೆ ಹೋರಾಟದ ಮಹತ್ವ, ಹೋರಾಟ ಅಂತಕ್ಕಂಥದ್ದು ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು, ಇವತ್ತಿದ್ದು ಉಟ್ಕೊಂಡಿರ್ತಕ್ಕಂಥ ಹೋರಾಟ ಅಲ್ಲ ಇದು. ಈ ಹೋರಾಟ ಅಸ್ತ್ರವನ್ನು ಮುಂದಿನ ಪೀಳಿಗೆಗೆ ಹೇಗೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದು ಬಗ್ಗೆ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ, ಇದ್ರ ಜೊತೆಗೆ ಸಂವಿಧಾನದ ಆಶಯಗಳನ್ನು ಸರಳವಾಗಿ ಹೇಳ್ತಕ್ಕಂಥ ಮುಖಾಂತರ ಇವತ್ತು ಯಾರು ನವತರಣ ಹೋರಾಟಗಾರರಿದ್ದಾರೆ ಅವರೆಲ್ಲರೂ ಖಂಡಿತ ಈ ಪುಸ್ತಕವನ್ನು ಓದ್ಕೊಂಡಾಗ ನಿಮಗೆ ಒಂದು ಕಾನೂನು ಅರಿವು ಬರುತ್ತೆ, ಸಂವಿಧಾನಿಕವಾದಂಥ ಆಶಯಗಳು ಗೊತ್ತಾಗ್ತದೆ, ಮತ್ತು ಸಾಮಾಜಿಕವಾಗಿ ಹೇಗೆ ಒಂದು ಸಂಘಟನೆಯನ್ನು ಕಟ್ಟಬೇಕು, ಹೇಗೆ ಸಮುದಾಯವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಈ ಪುಸ್ತಕ ಮುಖಾಂತರ ಬರಹದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.